ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೊಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಅಡುಗೆಯ ಕಾರ್ಯಕ್ರಮ ಅಡುಗೆಯ ಅರಮನೆ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೊಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಹಾನ್ಬಾಲ್ ಚಿಕ್ಕೀಸ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ವೀಕ್ಷಕರೇ, ಅಡುಗೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ಈಗಿನ ಯಂಗ್ಸ್ಟರ್ಸ್ಗಳು ಮಾಡುವಂತಹ ಅಡುಗೆ ಮತ್ತು ಎಷ್ಟೋ ವರ್ಷಗಳಿಂದ ಅಡುಗೆ ಮನೆಯಲ್ಲೇ ಬೇರೆ ಬೇರೆ ರುಚಿಯ ಜೊತೆ ಪಳಗಿರುವಂತಹ ಗೃಹಿಣಿಯರು ಮಾಡುವಂತಹ ಅಡುಗೆಯಲ್ಲಿ ತುಂಬಾನೇ ವ್ಯತ್ಯಾಸ ಇರುತ್ತೆ. ಟೇಸ್ಟಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಯಾಕೆ ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳಿಕೊಡ್ಲಿಕ್ಕೆ ಶ್ರೀಮತಿ ವಿಜಯ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಮುಂಚೂರಿಂದ ಬರ್ತಾ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಮನೆಯಲ್ಲೇ ಇರೋದು. ಸೊ ಈ ಅಡುಗೆಗಳೆಲ್ಲ ವಿಷಯಗಳೆಲ್ಲ ತುಂಬಾ ಪಳಗಿದ ಹಾಗೆ ಕಾಣ್ತಾ ಇದ್ದೀರಾ. ಸೊ ಯಾವ ರೀತಿ ಅಡುಗೆಗಳನ್ನೆಲ್ಲ ಜಾಸ್ತಿ ನಿಮ್ಗೆ ಆಸಕ್ತಿ ಮಾಡ್ಲಿಕ್ಕೆ? ಅಂದ್ರೆ ಹಿಂದಿನ ಕಾಲದ ಅಡುಗೆಯ, ಸಿಹಿ ಖಾದ್ಯಗಳ ಅಥವಾ ಖಾರ ಖಾದ್ಯಗಳ, ಅಥವಾ ಯಾವ ತರದ ಪದಾರ್ಥಗಳಂತ ಹೇಳಿದ್ರೆ ತುಂಬಾ ಇಷ್ಟ? ಅಲ್ಲ, ಎಲ್ಲಾ ತರದ್ದು ಸಹ ಮಾಡ್ತೇವೆ. ಸಿಹಿದು, ಖಾರ, ಎಲ್ಲದರಲ್ಲೂ ಆಸಕ್ತಿ ಇದೆ ನಿಮ್ಗೆ? ಅಂದ್ರೆ ಇದೇ ಒಂದು ಪರ್ಟಿಕ್ಯುಲರ್ ಇದನ್ನೇ ಮಾಡ್ಬೇಕು ಆತರ ಹಾಗೇನಿಲ್ಲ. ಎಲ್ಲಾ ತರ, ಮಕ್ಕಳಿಗೆ ಯಾವ ತರ ಬೇಕು, ದೊಡ್ಡವರಿಗೆ ಯಾವ ತರ ಬೇಕು, ಎಲ್ಲ ಗೊತ್ತಿದೆ. ಹಾಗಾದ್ರೆ ನಾನ್ ಗೆಸ್ ಮಾಡಿದ್ದು ಕರೆಕ್ಟ್ ಇದೆ. ಸೊ ಎಲ್ಲಾ ಅಡಿಗೆಯಲ್ಲಿ ಪಳಗಿ ಬಿಟ್ಟಿದ್ದೀರಾ ಅಲ್ವಾ? ಸೊ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದೀರಾ? ಇವತ್ತು ಫಸ್ಟಿಗೆ ಇದು ಕೊಬ್ಬರಿ ಮಿಠಾಯಿ. ಓಕೆ. ಮತ್ತೊಂದು ಮೆಂತೆ ರೈಸ್, ಒಂದು ಖಾರ, ಒಂದು ಸ್ವೀಟ್. ವೆರಿ ನೈಸ್. ಸೊ ನಮ್ಮ ಅಡಿಗೆ ಮನೆಗೆ ಹೋಗುವಲ್ವಾ? ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಾವು ಏನ್ ಪ್ರಿಪೇರ್ ಮಾಡ್ಕೊಳ್ಳುವ ಹಾಗಾದ್ರೆ? ಸಕ್ಕರೆ ಪಾಕ ಮಾಡಬೇಕು. ಒಂದು ಬಣಲೆ ಇಟ್ಕೊಳ್ಳುವಲ್ಲ? ಸೊ ಇವತ್ತಿನ ಸಂಚಿಕೆ ಸಿಹಿಯೊಂದಿಗೆ ಆರಂಭಿಸುವ ಅಲ್ವಾ? ಸೊ ಹೇಗೂ ಒಂದು ಸ್ವೀಟ್ ರೆಡಿ ಆಗುತ್ತೆ. ಓಕೆ, ಡನ್. ಸ್ವಲ್ಪ ನೀರು ಬೇಕು. ಸ್ವಲ್ಪ ನೀರು. ಎಷ್ಟು ಬೇಕಾಗುತ್ತೆ ನೀರು? ಒಂದು 1/4 ಲೋಟ. ಸಾಕು. ಓಕೆ. ಈಗ ಸಕ್ಕರೆನ ಹಾಕ್ತೇನೆ. ತಗೊಳ್ಳಿ. ಸೊ ಇದು ಒಂದು ಬೌಲ್ ಸಕ್ಕರೆ, ಒಂದು ಬೌಲಿಗೆ ಒಂದು ಬೌಲ್ ಸಕ್ಕರೆ, ಒಂದು ಬೌಲ್ ಕೊಬ್ಬರಿಗೆ ಒಂದು ಬೌಲ್ ಸಕ್ಕರೆ. ಓಕೆ. ಇದು ಸ್ವಲ್ಪ ಪಾಕ ಮಾಡಬೇಕು. ಓಕೆ. ತುಂಬಾ ನೀರು ಅವಶ್ಯಕತೆ ಇಲ್ಲ? ಬೇಡ, ನೀರು ಬೇಡ ತುಂಬಾ. ಇದೇ ನೀರು ಆಗ್ತದೆ. ಓಕೆ. ಈ ಕೊಬ್ಬರಿ ಮಿಠಾಯಿ ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಪ್ರೈಮರಿ ಸ್ಕೂಲ್ಗೆಲ್ಲ ಹೋಗುವಾಗ ಈ ಡಬ್ಬದಲ್ಲೆಲ್ಲ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಇಡ್ತಾ ಇದ್ರು. ಹೌದು, ಮೊದಲು. ಸೊ ನನ್ಗೂ ನೆನಪಿದೆ ಆಕ್ಚುಲಿ. ಬಟ್ ಯಾವತ್ತು ಮನೆಯಲ್ಲಿ ಇದು ಮಾಡಿಲ್ಲ. ನೀವು ಹೇಳ್ಕೊಡ್ತಾ ಇದೀರಾ, ನೋಡ್ಬೇಕು ಯಾವ ತರ ಅಂತ ಹೇಳಿ. ಸೊ ಇದು ಪಾಕ ಆಗ್ತಾ ಇದೆ ಅಲ್ವಾ? ಪಾಕ ಆಗ್ತಾ ಉಂಟು. ಸೊ ಹಾಕಿದ್ದು ನಾವು ನೀರು ತುಂಬಾ ಕಡಿಮೆ. ಹೌದು, ನೋಡಿ ಎಷ್ಟು ನೀರಾಯ್ತು. ನೀರಾಗ್ತಾ ಬಂತು ಅಲ್ವಾ? ಅಲ್ಲಿಗೆ ಕರಗ್ತಾ ಬರುತ್ತೆ ಸಕ್ಕರೆ. ಸೊ ಇದು ಕೊಬ್ಬರಿ ತೆಂಗಿನಕಾಯಿ ಆಗಿರೋದ್ರಿಂದ ಇದನ್ನು ನಾವು ಇಟ್ಟು ಮಾಡಿ ಇಡ್ಲಿಕ್ಕೆ ಆಗ್ತದೆ ಡಬ್ಬದಲ್ಲಿ? ಇಡ್ಬೋದು. ಎಷ್ಟು, ಒಂದು ವಾರ ಹೀಗೆಲ್ಲ ಇಡ್ಬೋದು, ಏನಾಗೋದಿಲ್ಲ. ಓಕೆ. ನೋಡಿ ಈಗ ಎಷ್ಟು ನೀರಾಯ್ತು ನೋಡಿ. ಇದಂದ್ರೆ ಹೇಗೆ ಇದು ಸ್ಟಿಕ್ಕಿ ಎಷ್ಟು ಬರಬೇಕು? ಎಷ್ಟು ಪಾಕ ಬರಬೇಕು? ಇನ್ನು ಬರಬೇಕಾ? ಸ್ವಲ್ಪ ಬರಲಿ. ಓಕೆ. ನೆಕ್ಸ್ಟ್ ಈಗ ತೆಂಗಿನಕಾಯಿ ಹಾಕೋಣ. ಸರಿ. ಒಂದು ಬೌಲು ಸಕ್ಕರೆಗೆ ಒಂದು ಬೌಲು ತೆಂಗಿನಕಾಯಿ. ಓಕೆ. ಸೊ ಇದು ಸಕ್ಕರೆ ಪಾಕನೇ ಮಾಡಬೇಕಾಗುತ್ತೆ? ಬೆಲ್ಲದ ಪಾಕ ಎಲ್ಲ? ಬೆಲ್ಲ ಸಹ ಆಗ್ಬೋದು, ಬೆಲ್ಲ ಸಹ ಮಾಡ್ಬೋದು. ಬೆಲ್ಲದಲ್ಲೂ ಮಾಡಬಹುದು. ಓಕೆ. ಸ್ವಲ್ಪ ತುಪ್ಪ ಹಾಕ್ತೇನೆ. ಓಕೆ. ಸಿಹಿ ಅಂದ ತಕ್ಷಣ ತುಪ್ಪದ ರುಚಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಅಲ್ವಾ?
ಈಗ ಮಾತ್ರ ತುಂಬ ಪಾಕ ಬರಬೇಕು, ಇದು ಗಟ್ಟಿ ಆಗಬೇಕು, ಇನ್ನು ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಬರಬೇಕು. ಓಕೆ. ಸೊ ಈ ತರ ಕೈ ಆಡಿಸ್ತಾ ಇರುವಾಗ ಅದರ ಥಿಕ್ನೆಸ್ ಆಗುತ್ತಾ ಬರುತ್ತೆ, ಅದು ಥಿಕ್ ಆಗುತ್ತಾ ಬರುತ್ತೆ. ಈಗ ತುಪ್ಪದ ಅರೋಮಾ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಚೆನ್ನಾಗಿರೋ ಘಮ ಪರಿಮಳ ಬರ್ತಾ ಇದೆ. ಅಂಡ್ ಆ ಕಾಯಿ ಕೂಡ ಹಾಗಿವೆ, ಕೊಬ್ಬರಿ ಕೂಡ ಆಗಿವೆ, ಅದು ಕೂಡ ಫ್ರೈ ಆಗ್ತಾ ಬರುವಾಗ ಅದರದೊಂದು ಪರಿಮಳನೇ ತುಂಬಾ ಬರ್ತದೆ ಅಲ್ವಾ. ಸೊ ಪ್ಲೇಟ್ ಅಲ್ಲಿ ಇದನ್ನ ನಾವು ಹಾಕುವಂತದ್ದು ಅಲ್ವಾ? ಹೌದೌದಾ, ಹಾಕಿ ಮತ್ತೆ ಪೀಸ್ ಮಾಡ್ಲಿಕ್ಕೆ ಸರಿ ಗಟ್ಟಿ ಆಗ್ಬೇಕು ಇನ್ನು ಸಹ, ಅದಂದ್ರೆ ಪೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಬರಬೇಕು. ಮತ್ತೆ ಇದರಲ್ಲಿ ಈಗ ಸ್ವಲ್ಪ ಲಿಕ್ವಿಡ್ ತರ ಇದೆ, ಅದು ಹೋಗ್ಬೇಕಲ್ವಾ, ನೀರಿದ್ದಂತದ್ದು. ಇದಕ್ಕೆ ಗೇರ್ ಬೀಜ ಹಾಕಿ ಬಿಡ್ಲಾ ಇದಕ್ಕೆ? ಸರಿ. ಸೊ ಗೇರ್ ಬೀಜವನ್ನು ಫ್ರೈ ಮಾಡಬೇಕಾ? ಬೇಡಲ್ಲ, ಹಾಗೆ ಸಹ ಹಾಕ್ಬೋದು. ಓಕೆ ಓಕೆ. ಇನ್ನೇನೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು ಇದಕ್ಕೆ? ಬಾದಾಮ್ ಹಾಕ್ಬೋದು, ಬಾದಾಮನ್ನು ಪೀಸ್ ಮಾಡಿ ಹಾಕ್ಬೋದು. ನೋಡಿ ಈಗ ಪಾಕ ಬರ್ತಾ ಉಂಟು. ಹೌದು ಹೌದು ಹೌದು, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಲ್ವಾ? ಹೌದು. ಸೊ ಏನ್ ಮಾಡ್ತೀರಾ ಫ್ರೀ ಇರುವಾಗ? ಇದು ಮುತ್ತಿದು ಬ್ಯಾಗ್ಗಳು, ಆಮೇಲೆ ಗೊಂಡೆ ಹಾಕೋದು, ಈ ತರ ಈ ಏನಂತಾರೆ ಕರಕುಶಲ ಕೆಲಸಗಳೆಲ್ಲ, ಮತ್ತೆ ಸಾರಿಗೆ ಇದು ಇದೆಲ್ಲ ನಾನೇ ಮಾಡಿದ್ದು. ಓ ವೆರಿ ನೈಸ್. ಇದು ಇದಕ್ಕೆ ತುಂಬಾ ತಾಳ್ಮೆ ಬೇಕು, ಅಡಿಗೆಗೂ ತಾಳ್ಮೆ ಬೇಕು, ಇದಕ್ಕೂ ತಾಳ್ಮೆ ಬೇಕು ಅಲ್ವಾ? ಹೀಗೆ ವರ್ಕ್ ಅದು ತುಂಬಾ ಟಿಕ್ಲಿ ಎಲ್ಲ ಇಡುವಾಗ ಉಂಟಲ್ಲ, ತುಂಬಾ ಟೈಮ್ ಆಗ್ತದೆ. ಈ ಸಾರಿಗೆ ನೀವು ಎಷ್ಟು ಟೈಮ್ ತಕೊಂಡ್ರಿ ಇದೆಲ್ಲ ವರ್ಕ್ ಮಾಡ್ಲಿಕ್ಕೆ? 1 ತಿಂಗಳಾಗಿದೆ. 1 ತಿಂಗಳಾಗಿದೆ. ಅದನ್ನ ಫಸ್ಟ್ ಮಾಡದ್ದು ನಾನು, ಇದು ಫಸ್ಟ್ ಮಾಡಿದ್ದು ಹಾಗೆ. ಮತ್ತೆ ಮತ್ತೆ ಅದು ನಮಗೆ ಅಭ್ಯಾಸ ಆದಾಗೆ ಬೇಗ ಮಾಡ್ಬೋದು. ಇದಕ್ಕೆ ರಿಯಲಿ ತುಂಬಾ ಪೇಷನ್ಸ್ ಬೇಕು ಅಲ್ವಾ? ಇದು ಈ ತರ ಇದೆಲ್ಲ ಈ ಬಳ್ಳಿ ಹೂಗಳನ್ನೆಲ್ಲ ಬಿಡಿಸಬೇಕಾದ್ರೆ ಮೊದಲು ಡ್ರಾ ಮಾಡೋದು, ಡ್ರಾಯಿಂಗ್ ಮಾಡೋದು. ಹೌದು, ಅದರಲ್ಲಿ ಇದು ಮಾಡಿ ಅದಕ್ಕೆ ಏನಾದ್ರೂ ಅದೊಂದು ಇಡ್ತಾರಲ್ವಾ, ಬೇಸ್ ಅಲ್ಲಿ ಇಟ್ಟು ಹೊಲಿಯೋದು ಅಥವಾ ಕೈಯಲ್ಲೇ? ಅಲ್ಲ, ಇದಿಟ್ಟು ಸರ್ಕಲ್ ತರ ಸರ್ಕಲ್ ಅದಿಟ್ಟು. ಓಕೆ, ಆಯ್ತಾ ಅಂತ ಇನ್ನು ಪಾಕ. ಇದಕ್ಕೆ ಏಲಕ್ಕಿ ಹಾಕುವನ್ನ. ಓಕೆ. ಇನ್ನು ಸಾಕು, ಸಾಕು ಸಾಕು. ಗ್ಯಾಸ್ ಆಫ್ ಮಾಡ್ಲಿಯಾ? ಗ್ಯಾಸ್ ಆಫ್ ಮಾಡಿ. ಓಕೆ. ಎಸ್. ಸೊ ಅದಾದ ನಂತರ ತಟ್ಟೆಯಲ್ಲಿ ಹಾಕೋದು ಅಂತ ಹೇಳಿದ್ರೆ ನೆಕ್ಸ್ಟ್ ನಮಗೆ ಕಟ್ ಮಾಡ್ಲಿಕ್ಕೆ ಇರೋದ್ರಿಂದ ಅದು. ಹೌದಾ? ಓಕೆ. ನೋಡಿ ಅಷ್ಟು ಪಕ್ಕ ಗಟ್ಟಿ ಆಯ್ತು. ಗಟ್ಟಿ ಆಯ್ತು, ಹೌದು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಪೀಸ್ ಮಾಡುವ. ಮತ್ತೆ ಪೀಸ್ ಮಾಡು, ಸರಿ. ಓಕೆ. ಎಸ್ ವೀಕ್ಷಕರೇ, ಕೊಬ್ಬರಿ ಮಿಠಾಯಿ ನಿಮ್ಮ ಒಂದು ಬಾಲ್ಯದ ನೆನಪಲ್ಲಿ ಈ ಒಂದು ಖಾದ್ಯ ಖಂಡಿತವಾಗ್ಲೂ ಇರ್ಬೋದು, ಅಥವಾ ಇದೊಂದು ಸಿಹಿ ತಿಂಡಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಕೊಬ್ಬರಿ ಮಿಠಾಯಿ ಇಟ್ ಈಸ್ ಅ ವೆರಿ ಫೇಮಸ್ ಸ್ವೀಟ್ ಅಂತ ಹೇಳ್ಬೋದು. ಈಸಿಯಾಗಿ ಮಾಡ್ಬೋದು, ವೆರಿ ಸಿಂಪಲ್. ಸೊ ಯಾವ ಥರ ಮಾಡ್ಕೊಳ್ಳೋದು ಒಮ್ಮೆ ನೋಡಿ. ಕೊಬ್ಬರಿ ಮಿಠಾಯಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ 1 ಕಪ್ ಸಕ್ಕರೆ ಹಾಕಿ ಕರಗಿಸಿಕೊಳ್ಳಿ. ಒಂದೆಳೆ ಪಾಕ ಬಂದ ನಂತರ 1 ಕಪ್ ತೆಂಗಿನ ತುರಿ, ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿ. ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿ ಗೋಡಂಬಿ, ಏಲಕ್ಕಿ ಸೇರಿಸಿ ಮತ್ತೊಮ್ಮೆ ಬೇಯಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರ ಕೊಬ್ಬರಿ ಮಿಠಾಯಿ ರೆಡಿ. ಎಸ್, ಕೊಬ್ಬರಿ ಮಿಠಾಯಿ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಆಗಲಿಕ್ಕಿದೆ. ಸೊ ಇದು ಕೂಡ ಆರಬೇಕು, ಆಮೇಲೆ ಕಟ್ ಮಾಡಬೇಕು. ಸೊ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು. ಸೊ ನೀವು ಕೂಡ ಸ್ವಲ್ಪ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ, ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳೋ. ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಹಾಗೆಯೇ ಮಸಾಲೆಗಳಲ್ಲಿ 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲೆ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಕಾಮತ್ ಟೀ. ಎಸ್ ವೀಕ್ಷಕರೇ, ಕೊಬ್ಬರಿ ಮಿಠಾಯಿ ಅಂತೂ ರೆಸ್ಟ್ ಆಗ್ತಾ ಇದೆ. ತಣ್ಣಗಾದ ನಂತರ ಅದನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ರೆಸಿಪಿಗೆ ನಾವು ಹೋಗ್ತಾ ಇದ್ದೇವೆ. ಎಸ್,
ಓಕೆ ಮೇಡಮ್. ಸೊ ನೆಕ್ಸ್ಟ್ ಹೇಳಿದ್ರಿ ಮೇಥಿ ರೈಸ್ ಮೆಂತಿ ರೈಸ್ ಅಲ್ವಾ? ಸೊ ಇಟ್ಸ್ ಲೈಕ್ ಬಾತ್ ತರ ಮಕ್ಕಳಿಗೆಲ್ಲ ಇದು ಇಷ್ಟ ಆಗ್ತದೆ. ಇಷ್ಟ ಆಗುತ್ತೆ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವ ಮೇಡಮ್. ಯಾವ ತರ ಫಸ್ಟ್ ಕುಕ್ಕರ್ ಇಡುವ. ಓಕೆ, ಕುಕ್ಕರ್ ಗ್ಯಾಸ್ ಇಟ್ಟು ಹಚ್ಬೇಕಾ? ಗ್ಯಾಸ್ ಹಚ್ಚಿ. ಸೊ ಮೇಥಿ ರೈಸ್, ಬೇರೆ ಬೇರೆ ಪಲಾವ್ ಆ ತರ ಎಲ್ಲ ಬರುತ್ತೆ, ಬೇರೆ ಬೇರೆ ರೈಸ್ ಇರುತ್ತೆ ಅಲ್ವಾ? ಇದು ಇದರಲ್ಲಿ ಮೇಥಿ ಸೊಪ್ಪು ಮೇನ್ ಅಂದ್ರೆ ಮಕ್ಕಳು ತಿನ್ನಲ್ಲ, ಇದ್ರ ಹೀಗೆ ಮಾಡಿದ್ರೆ Okay, ಮಕ್ಕಳೆಲ್ಲ okay. ತಿಂತಾರೆ. ಸರಿ, ಸ್ವಲ್ಪ ಎಣ್ಣೆ ಹಾಕ್ಬೇಕಾ? ಓಕೆ. ಸೊ ಇದು ಸನ್ ಪ್ರೀಮಿಯಂ ಅವರ ಸೂಪರ್ ಆಯಿಲ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕುವ. ಓಕೆ. ಎಲೆ, ಒಂದೆರಡು ಲವಂಗ. ಓಕೆ. ಯೂಶುವಲಿ ಒಳ್ಳೆ ನಾವು ಮೆಣಸು. ಪಲಾವ್ ಎಲ್ಲ ಮಾಡುವಾಗ ಏನು ಹಾಕ್ತೇವೆ ಅದೇ. ಹಾಗೆ ಎಲ್ಲ. ಓಕೆ. ಇದಕ್ಕೆ ಸಹ ಸ್ವಲ್ಪ ತುಪ್ಪ ಹಾಕಬೇಕು ಟೇಸ್ಟಿಗೆ. ಸ್ವಲ್ಪ ತುಪ್ಪ. ಓಕೆ. ಸೊ ಈ ಮೆಂತ್ಯ ಸೊಪ್ಪು ಯಾವುದಕ್ಕೆಲ್ಲ ಒಳ್ಳೇದು? ಆಕ್ಚುಲಿ ಡಯಾಬಿಟಿಸ್, ಶುಗರ್ ಪೇಷಂಟ್ ಎಲ್ಲ ತುಂಬಾ ತಗೊಳ್ತಾರೆ ಅಲ್ವಾ? ಹೌದು. ಮತ್ತೆ ಮಕ್ಕಳು ತಿನ್ನಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದ್ರೆ ಮಕ್ಕಳು ಪಲಾವ್ ಅಂತ ಹೇಳಿ ತಿಂತಾರೆ. ಹೌದು ಹೌದು ಹೌದು. ಅಂದ್ರೆ ಮೇಥಿ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ. ಕಹಿ ಬರ್ತದೆ. ಹೌದು. ಈ ಜಾಸ್ತಿಯಾಗಿ ಪರಾಟ, ಚಪಾತಿ, ರೈಸ್ ಆಗುತ್ತೆ. ಈಗ ಬಟಾಣಿ ಹಾಕುವನ. ಮತ್ತೆ ನೀರುಳ್ಳಿ. ಇದಕ್ಕೆ ನೀರುಳ್ಳಿ ತುಂಬಾ ಅಂದ್ರೆ ಕಹಿ ಬರ್ತದಲ್ಲ, ಅದಕ್ಕೋಸ್ಕರ ನೀರುಳ್ಳಿನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ 2 ನೀರುಳ್ಳಿ ಬೇಕಿದಕ್ಕೆ. 2 ನೀರುಳ್ಳಿ. ಓಕೆ. ಸೊ ಅದು ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋದು. ಓಕೆ. ಆಮೇಲೆ ಸ್ವಲ್ಪ ಗೇರ್ ಬೀಜ ಹಾಕುವನ. ಓಕೆ. ಗೇರ್ ಬೀಜ, ಒಂದೆರಡು ಕಾಯಿ ಮೆಣಸು. ಓಕೆ. ತುಂಬ ಖಾರ ಬೇಡ, ಮಕ್ಕಳಿಗಾದ್ರೆ ದೊಡ್ಡವರಿಗಾದ್ರೆ ತುಂಬ ಖಾರ ಇರಲಿ ಸಾಕು. ಹದವಾಗಿ ಹಾಕ್ಕೊಳ್ಳಿ. ಹದವಾಗಿ. ಓಕೆ. ಇದಾದ್ಮೇಲೆ ಸ್ವಲ್ಪ ಟೊಮೊಟೊ. ಓಕೆ. ಟೊಮೊಟೊ 2 ಟೊಮೊಟೊ ಇರಲಿ. ಓಕೆ. ಸಾಕು. ಸೊ ಇದೆಲ್ಲ ನಾವು ಪಲಾವ್ ಮಾಡುವಾಗ ಹಾಕ್ತೇವೆ ಎಲ್ಲವೂ. ಹೌದು. ಸೇಮ್ ಅದೇ ಇದು, ಆದರೆ ಮೇಥಿ ಸೊಪ್ಪನ್ನೊಂದು ಹಾಕೊಳ್ಳೋದು. ಹೌದು. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೇನೆ. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಎಲ್ಲ ರೆಡಿ ಇದ್ರೆ ಫಾಸ್ಟ್ ಆಗ್ತಾ ಹೋಗುದು. ಓಕೆ. ಇದು ಸ್ವಲ್ಪ ಕಾದ ನಂತರ ಮೆಂತೆ ಹಾಕಬೇಕು. ಓಕೆ. 1 ಬೌಲು ಮೆಂತೆ. ಓಕೆ. ಇದು ಹಸಿ ವಾಸನೆ ಹೋಗುವವರೆಗೆ ಮೆಂತೆಯನ್ನು ಫ್ರೈ ಮಾಡಬೇಕು. ಓಕೆ. ಸ್ವಲ್ಪ ಗರಂ ಮಸಾಲೆ ಹಾಕ್ತೇನೆ. ಓಕೆ. ಸೊ ಇದೆಲ್ಲ ಇದಕ್ಕೆ ಬೇಕಾಗುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಅಲ್ವಾ? ಎಸ್. ಸೊ ಆ ಹಸಿ ವಾಸನೆ ಅದು ಸೊಪ್ಪಿದ್ದು ಮೆಂತೆ ಸೊಪ್ಪಿದ್ದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಓಕೆ. ಮತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಮೆಣಸು, ನೀರುಳ್ಳಿ, ಟೊಮೊಟೊ ಎಲ್ಲ. ಆಮೇಲೆ ಇದರಲ್ಲಿ 1 ಬೌಲು ಅಕ್ಕಿ ಹಾಕುವನ. ಓಕೆ. ಸರಿ. ಸ್ವಲ್ಪ ಕಾಯಿಲೆ. ಓಕೆ. ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಹೌದಾ? ಅದು ಸ್ವಲ್ಪ ಮೆಂತೆ, ಇಲ್ಲಾಂದ್ರೆ ಆ ಹಸಿ ವಾಸನೆ ಹೌದು. ಅದೆಲ್ಲ ಸ್ವಲ್ಪ ಇದಾಗಿ ಡ್ರೈ ಆಗಲಿ. ಈಗ ಅಕ್ಕಿ ಹಾಕುವನ. ಸರಿ. ಅಕ್ಕಿ ಹಾಕ್ತೇನೆ. 1 ಕಪ್ ಅಕ್ಕಿ. ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕ್ಲಿಕ್ಕೆ ಅಲ್ವಾ? ಓಕೆ. ಸೊ ಹಾಕುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕಿ ಆಯ್ತು. ಓಕೆ. ಇನ್ನು ನೀರಲ್ವಾ? ನೀರು ಸ್ವಲ್ಪ ಹಾಕ್ಲಿಯಾ? ನೀರು ಹಾಕಿ ಅದು ಲೋಟದಲ್ಲಿ ಹಾಕಬೇಕು. ಎಷ್ಟು ಅಂತ ಸೊ ಈ ಕಪ್ಪಲ್ಲಿ ಹಾಕೋಣ. ಕಪ್ ಹಾಕು. ಎಷ್ಟು ಕಪ್ ಬೇಕಾಗುತ್ತೆ? 2 ಕಪ್ ಹಾಕಿ. 2 ಕಪ್ನಷ್ಟು? 2 ಕಪ್ಪಿನಷ್ಟು ಹಾಕಿ.
ಸಾಕು. ಓಕೆ. ಇದು ಮುಚ್ಚಳ ಹಾಕಿ. ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಒಂದು ವಿಶಿಲ್ ಬಂದರೆ ಸಾಕು. ಒಂದು ವಿಸಿಲ್ ಬಂದ್ರೆ ಸಾಕಾ? ಓಕೆ. ಸೊ ಅದು ಒಂದು ವಿಶಿಲಲ್ಲಿ ಬೇಯ್ತದೆ ಅದು. ಮತ್ತೆ ಇದಕ್ಕೆ ಏನಾದರೂ ಈ ಥರ ರಾಯ್ತಾ ಅದೆಲ್ಲ ಏನು ಬೇಡವಾ? ಏನು ಬೇಡಿಲ್ಲ, ಮೊಸರು ಮಾಡಿದ್ರೆ ಓಕೆ. ಸೊ ಈ ಕಚಂಬರ್ ತರ ಮಾಡಬಹುದು. ಕಚಂಬರ್ ತರ ಮಾಡಿದ್ರೆ ಅದರಲ್ಲೂ ಒಳ್ಳೇದಾಗುತ್ತೆ. ಒಳ್ಳೆ ಆಗ್ತದೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಟಿಫಿನಿಗೂ ಆಗುತ್ತೆ, ಸಂಜೆಗೂ ಆಗುತ್ತೆ. ಸೊ ಇದಕ್ಕೊಂದು ಇದ್ರೆ ಒಂದು ಬೇರೆ ಒಂದು ಪದಾರ್ಥದ ಅವಶ್ಯಕತೆ ಇರಲ್ಲ ಅಲ್ವಾ? ಖಾಲಿ ಮೊಸರು ಇದು ಮಾಡಿ ಕೂಡ ತಿನ್ಬಹುದು ಅಲ್ವಾ? ಸೂಪರ್. ಓಕೆ. ಸೊ ಈ ತರದ್ದೆಲ್ಲ ಒಂದು ರೆಸಿಪೀಸ್ ಬಿಟ್ಟು ಬೇರೆ ಇನ್ನೆಲ್ಲ ಏನೆಲ್ಲ ಟ್ರೈ ಮಾಡ್ತೀರಾ? ಇನ್ನು ಹೇಗಿದ್ರು ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಏನ್ ಸ್ಪೆಷಾಲಿಟಿ ಎಲ್ಲ ಮಾಡ್ತೀರಾ? ಕರ್ಜಿಕಾಯಿ, ಆಮೇಲೆ ಉಂಡೆ. ಓಕೆ. ಬೇರೆ ಬೇರೆ ಸಿಹಿ ತಿಂಡಿಗಳೆಲ್ಲ. ಸಿಹಿ ತಿಂಡಿ ಅದೇ ಕರ್ಜಿಕಾಯಿ, ಉಂಡೆ. ಓಕೆ. ಮತ್ತೆ ಅತ್ರಸ. ಅತ್ರಸ ಅಂದ್ರೆ ಏಲಪ್ಪ ಹೇಳ್ತಾರಲ್ಲ ಹಾಗೆ. ಆ ತರದ್ದೆಲ್ಲ. ಓಕೆ. ಮತ್ತೆ ಚಕ್ಕುಲಿ. ನಮ್ಮ ಅಮ್ಮ ತುಂಬಾ ಮಾಡ್ತಿದ್ರು. ಅವರಿಗಂದ್ರೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಬೇಕು. ಅವರಿಗೆ ಅಂಗಡಿಯಿಂದ ಎಲ್ಲ ತಂದು ತಿನ್ಬಾರ್ದು. ಹೌದು, ಅವರಿಗೆ ಮನೆಯಲ್ಲೇ ಮಾಡ್ಬೇಕು. ಅವರಿಗೆ ಇಷ್ಟ ಮನೇಲಿ ಮಾಡೋದು. ಮನೆಯಲ್ಲೇ ಮಾಡೋದ್ರೆ ತುಂಬಾ ಮನೆಯಲ್ಲಿ ಮಾಡದಂತಹ ಈ ಖಾದ್ಯ ಅಥವಾ ಈ ಸಣ್ಣ ಸಣ್ಣ ತಿಂಡಿ, ಈ ಮುರುಕು ತಿಂಡಿ ಏನೆಲ್ಲ ಬರುತ್ತೆ, ಅದೆಲ್ಲ ಅದರ ಟೇಸ್ಟೇ ಬೇರೆ. ಹೌದು. ಈಗ ವಿಶಿಲ್ ಆಯ್ತು, ಆಲ್ಮೋಸ್ಟ್ ವಿಸಿಲ್ ಕೂಡ ವಿಶಿಲ್ ಆಯ್ತು. ಸ್ವಲ್ಪ ಆಫ್ ಮಾಡಿ ಇನ್ನೊಂದು 5 ನಿಮಿಷ ಬಿಟ್ಟು ತೆಗಿಬಹುದಲ್ವಾ? ತೆಗಿಬಹುದು. ವಿಶಿಲ್ ಹೋದ ನಂತರ ಆದ ನಂತರ ಇದಕ್ಕೆ ಸ್ವಲ್ಪ ಲಿಂಬು, ಒಂಚೂರು ಲಿಂಬುವನ್ನು ಹಾಕಬೇಕು. ಹಿಂಡಿದ್ರೆ ರೆಡಿ ಆಯ್ತು. ಸೊ ಆಗಿದೆ ಅಲ್ವಾ? ಇದು ಆಗಿದೆ ನೋಡಿ. ಮೆಂತೆ ರೈಸ್ ರೆಡಿ ಆಗಿದೆ. ಹಾಗಾದ್ರೆ ಸರ್ವ್ ಮಾಡ್ಕೊಳ್ಳುವ ಅಲ್ವಾ? ಎಸ್, ಚೆನ್ನಾಗಿ ಬಂದಿದೆ ಆಕ್ಚುಲಿ. ಇದಕ್ಕೆ ಸ್ವಲ್ಪ ಲಿಂಬನ್ನು ಹಾಕ್ತೇನೆ. ಸರಿ. ಆಯ್ತಲ್ವಾ? ಓಕೆ. ಮೆಂತೆ ರೈಸ್ ರೆಡಿ. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ಮೆಂತೆ ರೈಸ್ ರೆಡಿ ಆಗಿದೆ. ತುಂಬಾನೇ ಈಸಿ. ಸೊ ಯಾರಿಗೆಲ್ಲ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಬೆಳಿಗ್ಗೆಗೂ ಆಗುತ್ತೆ, ಮಧ್ಯಾಹ್ನಗೂ ಆಗುತ್ತೆ, ಸಂಜೆಗೂ ಆಗುತ್ತೆ, ಉಳಿದ್ರೆ ರಾತ್ರಿಗೂ ಆಗುತ್ತೆ, ನಾಳೆಗೂ ಆಗುತ್ತೆ. ಸೊ ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಮೇಥಿ ರೈಸ್ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹುರಿದು ಬಟಾಣಿ, ಈರುಳ್ಳಿ, ಗೋಡಂಬಿ, ಹಸಿಮೆಣಸು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಸ್ವಲ್ಪ ಬೆಂದ ನಂತರ ಮೆಂತ್ಯ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಗರಂ ಮಸಾಲ ಪುಡಿ, 1 ಕಪ್ ಬೆಳ್ತಿಗೆ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿಯ 2 ಪಟ್ಟು ನೀರು ಹಾಕಿ ಬೇಯಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ನಿಂಬೆ ರಸವನ್ನು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಯಾದ ಮೇಥಿ ರೈಸ್ ಸವಿಯಲು ಸಿದ್ಧ. ಎಸ್. ಓಕೆ ಮೇಡಮ್, ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಒಂದು ಕೊಬ್ಬರಿ ಮಿಠಾಯಿ, ಇನ್ನೊಂದು ಮೆಂತೆ ರೈಸ್. ಸೊ ಫಸ್ಟ್ ರೈಸ್ ಟೇಸ್ಟ್ ನೋಡುವ, ಆಮೇಲೆ ಸಿಹಿ ಟೇಸ್ಟ್ ನೋಡುವ ಅಲ್ವಾ? ಎಸ್, ತಕೊಳ್ಳಿ ಮೇಡಮ್. ಯಾಕಂದ್ರೆ ಬಿಸಿ ಬಿಸಿಯಾಗಿ ರೆಡಿ ಇದೆ ಅದು. ಸೊ ಯೂಶ್ವಲಿ ನಾರ್ಮಲ್ ಪಲಾವ್ ಎಲ್ಲ ಬರುತ್ತೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಆ ಮೆಂತೆ ಸೊಪ್ಪಿನ ಹಸಿ ವಾಸನೆ ಹೋಗಿ ಈ ಎಲ್ಲ ಮಸಾಲೆಗಳ ಜೊತೆ ಪ್ಲಸ್ ಆ ವೆಜಿಟೇಬಲ್ ಜೊತೆ ಒಳ್ಳೆ ಅರೋಮನು ಕೊಡುತ್ತೆ. ಇನ್ ಸೆಕೆಂಡ್ ಏನಂತ ಹೇಳಿದ್ರೆ ಅದರ ಟೇಸ್ಟ್ ಕೂಡ ಅದೇ ರೀತಿ ಫ್ರೆಶ್ ಆಗಿ, ಎಲ್ಲೂ ಮೆಂತೆ ಸೊಪ್ಪಿದೆ ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ಈ ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಅಥವಾ ಕೆಲವರಿಗೆ 10 ಗಂಟೆಗೆ ಏನಾದ್ರೂ ತಿನ್ಬೇಕೆನ್ನುವಂತ ಮನ್ಸಿರುತ್ತೆ. ಸೊ ಆಗ ಇದೆಲ್ಲ ಸ್ವಲ್ಪ ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ? ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ ಟೇಸ್ಟ್. ಸೊ ಈಗ ಕೊಬ್ಬರಿ ಮಿಠಾಯಿ ತಗೊಳ್ಳಿ ಮೇಡಮ್. ಎಸ್, ತಗೊಳ್ಳಿ. ಸೊ ಇದು ನಂದು ಫೇವ್ರೆಟ್. ಡಿಫ್ರೆನ್ಸ್ ತುಂಬಾ ಇದರಲ್ಲಿ ಗೊತ್ತಾಗುತ್ತೆ. ಹೊರಗಡೆನ ಕೊಬ್ಬರಿ ಮಿಠಾಯಿ ಏನಿದೆ ಅದು ಪ್ಲಸ್ ಮನೆಯಲ್ಲೇ ನಾವು ಮಾಡಿದ್ರೆ
ಅದರ ಒಂದು ನ್ಯಾಚುರಲ್ ಟೇಸ್ಟ್ ಬೇರೆನೇ ಇದೆ ಅದು. ಸೊ ಆ ಕಾಯಿ ಅದ್ರ ಜೊತೆಗೆ ಆ ಸಿಹಿ ಪ್ಲಸ್ ಆ ಗೇರು ಬೀಜದ ಟೇಸ್ಟ್ ಮೈಂಡ್ ಬ್ಲೋವಿಂಗ್, ತುಂಬಾ ಚೆನ್ನಾಗಿದೆ. ವೆರಿ ನೈಸ್, ವಂಡರ್ಫುಲ್. ಬಹಳ ಖುಷಿ ಆಯ್ತು ಮೇಡಮ್. ಇದಂತೂ ಈಸಿ, ನನ್ನ ಮನಸ್ಸಲ್ಲಿ ಉಳಿದಿದೆ. ಇದು ಕೂಡ ಈಸಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಆಯ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು? ಖುಷಿಯಲ್ಲಿ ಇವತ್ತು ಅಡುಗೆ ಮನೇಲಿ ನಗ್ನಗ್ತಾ ಅಡುಗೆ ಮಾಡಿದ್ರಿ, ಹೇಗೆ ಅನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನು 2-3 ರೆಸಿಪೀಸ್ಗಳನ್ನು ಮಾಡಿ ಕೊಡ್ಬೋದು ಅಲ್ವಾ? ಎಸ್. ಸೊ ನಮ್ಮ ಕಡೆಯಿಂದ ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಇದು ಬಾಯ್ಲ್ಡ್ ರೈಸ್, ತುಂಬ ಚೆನ್ನಾಗುತ್ತೆ. ಊಟಕ್ಕೂ ಬ್ರೇಕ್ಫಾಸ್ಟಿಗೂ ಯಾವುದೇ ರೀತಿಯ ಖಾದ್ಯಗಳನ್ನು ಮಾಡೋದಾದ್ರೂ ಕೂಡ ಹೆಲ್ಪ್ ಬೀಳುತ್ತೆ. ಸೊ ಇದು ಭದ್ರಾವತಿಯಲ್ಲಿ ಇದ್ರೂ ಕೂಡ ಒನ್ ಆಫ್ ದ ಫೇಮಸ್ ಕುಚ್ಚಲಕ್ಕಿ ಇನ್ ಎಂಟೈರ್ ಕರ್ನಾಟಕ, ಹೊರಗೆ ಕೂಡ. ಸೊ ಅವರ ಕಡೆದೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. 2 ರೆಸಿಪೀಸ್ಗಳಂತೂ ಸಿಂಪಲ್ ಬಟ್ ರಿಚ್ ಇನ್ ಟೇಸ್ಟ್ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಮಲ್ಲೂ ಕೂಡ ಅದ್ಭುತವಾದಂತಹ ಕೈರುಚಿ ಇರಬಹುದು. ಸೊ ನಿಮ್ಮ ಕೈರುಚಿಯನ್ನು ನಮ್ಮ ಅಡುಗೆ ಮನೆಗೆ ಬಂದು ಎಲ್ರಿಗೂ ನೀವು ಹೇಳಿಕೊಡುವಂತಹ ಅವಕಾಶ ಖಂಡಿತವಾಗ್ಲೂ ಇದೆ. ಸೊ ಆದಷ್ಟು ಬೇಗ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ಗೆಸ್ಟ್ಗಳ ಜೊತೆ ಮತ್ತಷ್ಟು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.